ಇದು ಪ್ರಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ಎಲ್ಲ ಯುವಕರು ಸೇರಿ ನಡೆಸ್ತಾ ಇರ್ತಕ್ಕಂಥ ಒಂದು ಕ್ರಿಕೆಟ್ ಟೂರ್ನಮೆಂಟ್. ಒಂದು ಒಳ್ಳೆಯ ಬೆಳವಣಿಗೆ, ಜಿಲ್ಲೆ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ. ಯಾಕೆ ಅಂತ ಹೇಳಿದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಇಲ್ಲೆಲ್ಲ ಅತಿ ಹೆಚ್ಚು ಕ್ರೀಡೆಗಳಿಗೆ ಆದ್ಯತೆಯನ್ನು ಕೊಡ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅದರಿಂದ ಪ್ರಥಮ ಬಾರಿಗೆ 32 ತಂಡಗಳಿಂದ ಹೊನಲು ಬೆಳಕಿನ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸ್ತಕ್ಕಂಥದ್ದು ಯುವ ಸಂಘದವರು ಮಾಡಿರ್ತಕ್ಕ ಶ್ಲಾಘನೀಯ. 32 ತಂಡಗಳು ಭಾಗವಹಿಸಿದೆ ಇದರಲ್ಲಿ. ಇದೊಂದು ಒಳ್ಳೆಯ ಅತ್ಯುತ್ತಮವಾದ ಬೆಳವಣಿಗೆ. ಇದು ಸಮುದಾಯದ ಯುವಕರಿಗೆ ಕ್ರೀಡಾ ಸ್ಫೂರ್ತಿಯನ್ನು ತುಂಬುವಂಥದ್ದು, ಕ್ರೀಡೆಯ ಚಟುವಟಿಕೆಗಳಲ್ಲಿ ಅವರನ್ನು ಬೆಳೆಸುವಂಥದ್ದು, ಮತ್ತು ಅದಕ್ಕಿಂತ ಮಿಗಿಲಾಗಿ ಒಂದು ಯುವಕರು ಸಂಘಟನಾತ್ಮಕ ಒಂದು ಶಕ್ತಿಯನ್ನು ತೋರಿಸುವಂಥದ್ದು, ತನ್ಮೂಲಕ ಅರಳುವ ಪ್ರತಿಭೆಗಳನ್ನು ಮೇಲೆತ್ತುವಂಥ ಕೆಲಸಕ್ಕೆ ಇದೊಂದು ಪೂರಕ ಸಹಾಯ ಆಗುತ್ತೆ ಈ ಟೂರ್ನಮೆಂಟ್ ಅಂತಕ್ಕಂಥದ್ದು. ಇದರಲ್ಲಿ ಪ್ರತಿಯೊಬ್ಬರೂ ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗಳಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗರ ಒಂದು ಸಂಘ ಕೂಡ ಅಸ್ತಿತ್ವಕ್ಕೆ ಬರ್ತಾ ಇದೆ. ಈ ಸಂಘವನ್ನು ಸ್ಥಾಪನೆ ಮಾಡಿರೋದು ಯಾವ ಉದ್ದೇಶಕ್ಕೆ ಮತ್ತು ಇದರಿಂದ ಏನೇನು ಅನುಕೂಲಗಳು ಆಗುತ್ತೆ? ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರಲ್ಲಿ ಬಹಳ ಉತ್ಕೃಷ್ಟ ಸ್ಥಿತಿಯಲ್ಲಿ ಸಾಮಾಜಿಕ ಸಂಘಟನೆ ಮತ್ತು ಒಳ್ಳೆಯ ಸಂಘಟನೆ ಬೆಳೆದಿದೆ ಮತ್ತು ಬೆಳಗ್ತಾ ಇದೆ. ಇದರಲ್ಲಿ ಈಗ ಆಗಬೇಕಾಗಿರ್ತಕ್ಕಂಥದ್ದು, ಇಲ್ಲಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗರ ಸಂಘ ಇರಲಿಲ್ಲ. ಆ ಸಂಘ ಈಗ ಸ್ಥಾಪನೆ ಆಗಿರ್ತಕ್ಕಂಥದ್ದು ಒಂದು ಶ್ಲಾಘನೀಯ. ಇದು ಯಾವತ್ತೂ ಆಗಬೇಕಾಗಿತ್ತು, ಬಟ್ ಈಗ ಆಗ್ತಾಯಿದೆ. ಅದು ನಮಗೆ ಸಂತೋಷ ತಂದಿದೆ. ತನ್ಮುಖಾಂತರ ಸಮಾಜದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಈ ಎಲ್ಲ ವಿದ್ಯಮಾನಗಳಿಗೆ ಒಂದು ಪುಷ್ಟಿಯನ್ನು ಕೊಡುವ ನಿಟ್ಟಿನಲ್ಲಿ ಬಹಳ ಅಗತ್ಯ ಇದೆ. ಈಗ ಅಸಂಘಟಿತವಾಗಿರತಕ್ಕಂತಹ ಒಂದು ಸಮಾಜ ಒಂದು ಸಂಘಟನಾತ್ಮಕ ಒಂದು ವ್ಯೂಹವನ್ನು ರಚಿಸಿಕೊಂಡು ತನ್ಮೂಲಕ ಸಮಾಜದ ಒಂದು ಅಸ್ಮಿತೆಯನ್ನು ಎತ್ತಿಡಿಯುವಂಥ ಕೆಲಸಕ್ಕೆ ಜಿಲ್ಲಾ ಸಂಘ ಬಹಳ ಸಹಕಾರಿ ಆಗುತ್ತೆ ಇದು. ಆದ್ದರಿಂದ ಈಗ ಈ ಜಿಲ್ಲಾ ಸಂಘದಲ್ಲಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಈ ಭಾಗದ ಮತ್ತು ಮಂಗಳೂರು ಈ ಭಾಗದ ಹೊಸ ಮುಖಗಳನ್ನು ಇದಕ್ಕೆ ತರುವಂಥ ನಿಟ್ಟಿನಲ್ಲಿ ಕೆಲಸಗಳಾಗಿದೆ. ತನ್ಮೂಲಕ ಒಳ್ಳೆಯ ಸಾಧನೆಗಳನ್ನು, ಒಳ್ಳೆಯ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಈ ಸಂಘ ಬೆಳೀತೈತೆ. ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜವನ್ನು ಒಗ್ಗೂಡಿಸಿಕೊಂಡು ಅವರನ್ನು ಬೆಳೆಸುವಂಥದ್ದು ಅನಿವಾರ್ಯವೂ ಆಗಿದೆ. ಇವತ್ತು ಎಷ್ಟು ಸಾಮಾಜಿಕ ಸಂಘಟನೆಗಳಲ್ಲಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಒಂದು ಸ್ಥಿರವಾಗಿರ್ತಕ್ಕಂತಹ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಮತ್ತು ಹೋರಾಟವನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಂಘಟನೆಗಳು ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ಬಹುಶಃ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಲಕ್ಷಕ್ಕೂ ಅಧಿಕವಾಗಿರ್ತಕ್ಕಂತಹ ಒಕ್ಕಲಿಗ ಸಮುದಾಯ, 3 ಲಕ್ಷದ ಚಿಲ್ಲರೆ ಇರ್ತಕ್ಕಂಥ ಮತದಾರರು, ಇಷ್ಟು ದೊಡ್ಡ ಸಮಾಜ ಯಾವುದೋ ಒಂದು ರೀತಿಯಲ್ಲಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥದ್ದು ವಿಪರ್ಯಾಸ. ಇದರ ಜೊತೆಯಲ್ಲಿ ಇಂತಹ ಒಂದು ಜಿಲ್ಲಾ ಸಂಘಟನೆಗಳು ಹೊರಗೆ ಬಂದಂತಹ ಸಂದರ್ಭದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ತಮ್ಮ ಹಕ್ಕನ್ನು ಕೇಳಲಿಕ್ಕೆ ಇಂತಹ ಸಂಘಟನೆಗಳು, ಜಿಲ್ಲಾ ಕೇಂದ್ರದ ಸಂಘಟನೆಗಳು ಬಹಳ ಅಗತ್ಯವಾಗಿದೆ, ಅನಿವಾರ್ಯವೂ ಆಗಿದೆ. ಆ ದೃಷ್ಟಿಯಲ್ಲಿ, ಆ ಬೆಳವಣಿಗೆ ದೃಷ್ಟಿಯಲ್ಲಿ ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗರ ಸಂಘ ಉದಯೋನ್ಮುಖ ಆಗ್ತಾ ಇರತಕ್ಕಂಥದ್ದು ನಮಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ. ಯುವಕರ ಪಾತ್ರ ಎಷ್ಟು ಪ್ರಾಮುಖ್ಯತೆ ಆಗುತ್ತೆ ಈ ಒಂದು ಸಂಘ ಅಸ್ತಿತ್ವಕ್ಕೆ ಬರುವಾಗ ಅಂತ? ಯುವಕರಲ್ಲಿ ಅದ್ಭುತವಾದ ನವಚೈತನ್ಯ ಇದೆ, ಅವರಲ್ಲಿ ಒಂದು ಹೊಳಪಿದೆ. ಮೊನ್ನೆ ಪುತ್ತೂರಿನಲ್ಲಾದಂಥ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಆಯಿತು.
ಈಗ ನಡೆಯುವಂತಹ ಮಂಗಳೂರಿನಲ್ಲಿ ನಡೆಯುವಂತಹ ಟೂರ್ನಮೆಂಟ್, ಕ್ರಿಕೆಟ್ ಟೂರ್ನಮೆಂಟ್ ಬಹಳ ಅದ್ಭುತವಾಗಿ ಮೂಡಿಬರ್ತಾ ಇದೆ. ಯುವಕರಲ್ಲಿ ಅವರಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ ಬೆಳೆಸಬೇಕಾಗಿದೆ, ರಾಜಕೀಯವಾಗಿ ಪ್ರಜ್ಞೆ ಬೆಳೆಸಬೇಕಾಗಿದೆ. ತನ್ನ ಮೂಲಕ ಅವರು ಮುಂದಾಳತ್ವದ ನಾಯಕತ್ವದ ಗುರಿಯನ್ನು ಮುಟ್ಟುವ ನಿಟ್ಟಿನಲ್ಲಿ ಬೆಳಿಬೇಕಾಗಿದೆ. ಆ ದೃಷ್ಟಿಯಲ್ಲಿ ಕೆಲವು ವೇದಿಕೆಗಳು ನಾವು ಸೃಷ್ಟಿ ಮಾಡಿಕೊಳ್ಬೇಕು. ಕೆಲವು ವೇದಿಕೆಗಳು ಸೃಷ್ಟಿ ಆದಲ್ಲಿ ನಾವು ಬೆಳಗಬೇಕು. ಇದು ಯುವಕರಲ್ಲಿ ಬರಬೇಕು. ಅದು ಯುವಕರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಲ್ಲರು, ಸಾಧಿಸಬಲ್ಲರು. ಹಿರಿಯವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಇವರು ಮೇಲೆ ಬರಬೇಕು, ಸಮಾಜದ ಮುಂಚೂಣಿಯಲ್ಲಿ ಬರಬೇಕು. ಪ್ಲಾಟ್ಫಾರ್ಮ್ ಹೀರೋ, ಪ್ರಾಕ್ಟಿಕಲ್ ಜೀರೋ ಆಗಬಾರ್ದು. ಈ ತತ್ವವನ್ನು ಇಟ್ಟುಕೊಂಡು ನಮ್ಮ ಹುಡುಗರು ಇವತ್ತು ಬೆಳಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಅದ್ಭುತವಾದ ಒಂದು ರೀತಿಯಲ್ಲಿ ಬೆಳವಣಿಗೆಯಲ್ಲಿ ಈ ಯುವ ಸಮಾಜ, ಒಕ್ಕಲಿಗ ಯುವ ಸಮಾಜ ಬೆಳೀತಾ ಇದೆ, ಬೆಳಗಬೇಕು. ಇದೇ ರೀತಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಹಮ್ಮಿಕೊಂಡು ಒಳ್ಳೆ ಅವರು ಮುಖ್ಯವಾದ ವಾಹಿನಿಯಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿಕೊಂಡು ಮೇಲೆ ಬಂದಾಗ ಸಮಾಜದ ಅಸ್ತಿತ್ವವನ್ನು ಉಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಗೌಡರ ಸೇವಾ ಸಂಘ ಇದರ ಮಂಗಳೂರು ಇದರ ಯುವ ಘಟಕದ ವತಿಯಿಂದ ಒಂದು ಅದ್ಭುತವಾದಂಥ ಯುವಕರ ಕೇಂದ್ರೀಕೃತವಾದಂಥ ಒಂದು ಕಾರ್ಯಕ್ರಮವನ್ನು ಯುವ ಘಟಕ ಮಾಡ್ತಾ ಇರುವಂಥದ್ದು ಅತ್ಯಂತ ಶ್ಲಾಘನೀಯ. ಪ್ರಾಯಶಃ ಇಡೀ ದೇಶದಲ್ಲಿ ಇವತ್ತು ಸುಮಾರು 60% ಜನ 40 ವರ್ಷಕ್ಕಿಂತ ಕೆಳಗಿನವರಿದ್ದಾರೆ. ಈ ಒಕ್ಕಲಿಗ ಸಮಾಜದಲ್ಲಿ ಕೂಡ ತುಂಬ ಯುವಕರು ಇವತ್ತು ಸಮಾಜಕ್ಕಾಗಿ, ದೇಶಕ್ಕಾಗಿ ಮತ್ತು ತಮ್ಮ ಭವಿಷ್ಯ ನಿರ್ಮಾಣ ಮಾಡುವ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂಥದ್ದು ನಾವು ಕಂಡಿದ್ದೇವೆ. ಇಂಥವರದ್ದೇ ಒಂದು ಕೇಂದ್ರೀಕೃತವಾದಂಥ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಮಂಗಳೂರಿನ ಯುವ ಘಟಕ ಮಾಡ್ತಾ ಇರುವಂಥ ಅತ್ಯಂತ ಶ್ಲಾಘನೀಯ. ಸುಮಾರು 4 ಜಿಲ್ಲೆಗಳು, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳಿಂದಲೇ ಇರುವಂಥ ಒಕ್ಕಲಿಗ ಸಮಾಜದ ಎಲ್ಲ ಟೀಮುಗಳು ಇದರಲ್ಲಿ ಭಾಗವಹಿಸುವಂಥದ್ದಕ್ಕೆ ಇದನ್ನು ಮಾಡಿರ್ತಾರೆ. ನನಗೆ ಅನ್ನಿಸ್ತಾ ಇದೆ, ಯುವಕರನ್ನು ಒಂದು ಶಿಸ್ತುಬದ್ಧ ಯುವಕರನ್ನಾಗಿ ಪರಿವರ್ತನೆ ಮಾಡೋದು ಇವತ್ತು ಸಮಾಜದ ಯಾವುದೇ ಸಂಘಟನೆಯ ಜವಾಬ್ದಾರಿ. ಇವತ್ತು ಆ ಕೆಲಸವನ್ನು ನಮ್ಮ ಯುವ ಘಟಕ, ಒಕ್ಕಲಿಗ ಸಮಾಜ, ಒಕ್ಕಲಿಗ ಗೌಡರ ಸೇವಾ ಸಂಘ ಮಂಗಳೂರು ಇವತ್ತು ಮಾಡ್ತಾ ಇರುವಂಥದ್ದು ಶ್ಲಾಘನೀಯ. ಇದು ಯಶಸ್ವಿಯಾಗಲಿ. ವರ್ಷದಿಂದ ವರ್ಷಕ್ಕೆ ಪಾಲುದಾರಿಕೆ ಮತ್ತು ಭಾಗವಹಿಸುವಿಕೆ ಜಾಸ್ತಿ ಆಗಲಿ. ಯುವಕರಲ್ಲಿ ಒಂದು ಶಿಸ್ತು, ಸಂಯಮ ಮತ್ತು ದೇಹದಾಢ್ಯತೆ ಇದೆಲ್ಲವೂ ಕೂಡಿ ಬರುವಂಥ ಕೆಲಸ ಆಗಲಿ ಅಂತ ಹೇಳಿ ಅವರಿಗೆ ಯುವ ಘಟಕಕ್ಕೆ ನಾನು ಶುಭ ಹಾರೈಕೆಯನ್ನು ಮಾಡ್ತಾಯಿದ್ದೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.